ಬಂಟ್ವಾಳ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಆಟಿದ ಕೂಟ ಸಮಿತಿ ಬಂಟ್ವಾಳ ಇದರ ಆಶ್ರಯದಲ್ಲಿ ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಪ್ರಯುಕ್ತ ಆಟಿಡು ಕೆಸರಿಡು ಒಂಜಿ ದಿನ ಕಾರ್ಯಕ್ರಮ ಆಗಸ್ಟ್ 14ರಂದು ಭಾನುವಾರ ಪಂಜಿಕಲ್ಲು ಬಾಲೇಶ್ವರ ಗರಡಿ ಗದ್ದೆಯಲ್ಲಿ ನಡೆಯಲಿದೆ ಎಂದು ಸಮಿತಿಯ ಗೌರವಾಧ್ಯಕ್ಷ ಮಾಜಿ ಸಚಿವ ಬಿ ರಮಾನಾಥ ರೈ ತಿಳಿಸಿದರು. ಅವರು ಬಾಲೇಶ್ವರ ಗರಡಿ ಸಭಾಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಈ ಬಗ್ಗೆ ಮಾಹಿತಿಯನ್ನ ನೀಡಿ ಬಂಟ್ವಾಳ ವಿಧಾನಸಭಾ ಕ್ಷೇತ್ರಕ್ಕೆ ಒಳಪಟ್ಟ ನಾಗರಿಕರಿಗೆ ಈ ಕ್ರೀಡಾಕೂಟ ನಡೆಯಲಿದ್ದು ಮಕ್ಕಳಿಗೆ ಪ್ರೌಢಶಾಲಾ ವಿಭಾಗ, ಮಹಿಳೆಯರಿಗೆ, ಪುರುಷರಿಗೆ ಹಾಗೂ ಮುಕ್ತ ವಿಭಾಗದಲ್ಲಿ ಸಂಗೀತ ಕುರ್ಚಿ, ಶೂಟಿಂಗ್ ದ ವಿಕೆಟ್, ಕೆಸರುಗದ್ದೆ ಓಟ, ಲಿಂಬೆ ಚಮಚ ಓಟ, ಪಾಡ್ದನ ಹೇಳುವ ಸ್ಪರ್ಧೆ, ಹಿಮ್ಮುಖ ಓಟ, ನೀರಿನ ಕೊಡ ಸೊಂಟದಲ್ಲಿಟ್ಟು ಓಟ, ಮಡಲು ಹೆಣೆಯುವುದು, ಮಡಕೆ ಒಡೆಯುವುದು, ಕಾರು ಕಂಬಳೆ ಓಟ, ಅಂತರ್ ಪಂಚಾಯತ್ ತಂಡಗಳ ನಡುವೆ ಹಗ್ಗಜಗ್ಗಾಟ, ಬಾಲ್ ಎಸೆತ, ಉರಲ್ ಹಾಕುವುದು, ಅಡಕೆ ಹಾಳಿಯಲ್ಲಿ ಎಳೆತ, ದಂಪತಿಗೆ ಕ್ರೇಜಿ ಗೇಮ್ಸ್, ತಪ್ಪಂಗಾಯಿ ಓಟ, ತೆಂಗಿನಕಾಯಿ ಉರುಳಿಸುವುದು ಮೊದಲಾದ ಆಟಗಳು ನಡೆಯಲಿವೆ ಎಂದರು. ಉಪಹಾರ ಹಾಗೂ ಭೋಜನಕ್ಕೆ ನಾಚಿಕೆ ಮುಳ್ಳು ಕಷಾಯ, ಬೇಂಗದ ಕೆತ್ತೆ ಕಷಾಯ, ಪತ್ರೊಡೆ, ಪದಿಂಜಿ, ಉಪ್ಪುಕರಿ, ಪೆಲಕಾಯಿ ಗಟ್ಟಿ, ಮಧ್ಯಾಹ್ನ ಕಣಿಲೆ ಉಪ್ಪಡ್, ಚೇವು ಸೋನೆ ಸೊಪ್ಪು ಚಟ್ನಿ, ಉಪ್ಪಡ್ ಪಚ್ಚಿಲ್ ಪಲ್ಯ, ಕುಡುತ ಸಾರ್, ಕರಿಚೇವು, ಅಂಬಡೆಗಸಿ, ಪೂಂಬೆ ಚಟ್ನಿ, ತಜಂಗ್, ಪೆಲತರಿ ಸುಕ್ಕ, ಈಂದು ಹುಡಿ ಕಷಾಯ ಇರಲಿದೆ ಎಂದರು. ಅಂದಾಜು 3,000 ಮಂದಿ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ನಿರೀಕ್ಷೆ ಇದೆ ಎಂದು ಹೇಳಿದರು. ಎಲ್ಲ ಸಮಾಜ ಇದರಲ್ಲಿ ಭಾಗವಹಿಸಬೇಕು, ಒಂದು ಸಾಮರಸ್ಯದ ಒಂದು ಕಾರ್ಯಕ್ರಮವಾಗಿ ರೂಪುಗೊಳ್ಳಬೇಕು. ಇದು ನಮ್ಮ ಅಪೇಕ್ಷೆ ಮತ್ತು ಆಶೆ. ಕೆಲವು ಕಾರ್ಯಕ್ರಮವನ್ನು ನಾವು ಮಾಡಿದ್ದೀವಿ. ಆಟಿ ತಿಂಗಳಲ್ಲಿ ಏನೇನು ತಿನಿಸುಗಳಿದೆ ಅದನ್ನು ಬಹುಶಃ ಬಂದಿರತಕ್ಕಂಥ ಎಲ್ಲರಿಗೂ ಉಣಬಡಿಸ್ತಕ್ಕಂಥ ಕಾರ್ಯಕ್ರಮವನ್ನು ನಾವು ಇಟ್ಕೊಂಡಿದ್ದೀವಿ. ಎಷ್ಟೇ ಜನ ಬಂದರೂ ಕೂಡ ಅವರಿಗೆ ಊಟ ಉಪಚಾರವನ್ನು ಸೂಕ್ತ ರೀತಿಯಲ್ಲಿ ಮಾಡಬೇಕು ಅಂತ ಹೇಳಿ ನಾವು ಯೋಚನೆ ಮಾಡಿದ್ದೀವಿ. ಅದಕ್ಕೆ ಏನೇನು ಅಡಿಗೆ ಸಿದ್ಧತೆ ಅದರ ಬಗ್ಗೆಯೂ ಕೂಡ ಇದರಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದೇವೆ. ಒಂದು ಆಟಿ ತಿಂಗಳಲ್ಲಿ ಆರೋಗ್ಯಕ್ಕೆ ಯಾವುದು ಉತ್ತಮ ಅನ್ನುವಂಥದ್ದನ್ನು ನಾವು ಅದರಲ್ಲಿ ಆಯ್ದ ಕೆಲವು ತಿಂಡಿ ತಿನಿಸುಗಳನ್ನು ಕೆಲವು ಸಾರಿ ಆಟಿದ ಕೂಟ ಅಂತ ಹೇಳಿದರೆ ನಾವು ಸುಮಾರು ತಿನಿಸುಗಳು ಅದನ್ನು ಬಹುಶಃ ಎಲ್ಲವನ್ನು ಉಪಯೋಗ ಮಾಡಲಿಕ್ಕೆ ಬರ್ತಾ ಇಲ್ಲ. ಅದನ್ನು ನಾವು ನೋಡುವಂಥದ್ದು ಮಾತ್ರ ಆಗ್ತದೆ. ಆದರೆ ಇದು ಕೆಲವೇ ಮುಖ್ಯವಾದಂಥ ಒಂದು ತಿಂಡಿ ತಿನಿಸುಗಳನ್ನು ಎಲ್ರಿಗೂ ಭರ್ಜರಿ ಭೋಜನವನ್ನು ಇಲ್ಲಿ ಸವಿಬೇಕು ಅನ್ನುವಂಥ ನಮ್ಮ ಉದ್ದೇಶ. ಆ ಕಾರ್ಯಕ್ರಮವನ್ನು ಕೂಡ ನಾವು ಇಟ್ಕೊಂಡಿದ್ದೇವೆ. ಮತ್ತು ಕ್ರೀಡೆಗಳು ಕೆಲವಾರು ಇದರಲ್ಲಿ ತಮ್ಮ ಗಮನಕ್ಕೆ ನಾವು ತಂದಿದ್ದೇವೆ. ಈ ಮಕ್ಕಳಿಗೆ ಬೇಕಾಗಿ ಕೆಲವು ಕ್ರೀಡೆಗಳು ಮತ್ತು ಪ್ರೌಢಶಾಲಾ ವಿಭಾಗದ ವಯಸ್ಸಾದ ಅವರಿಗೆ ಮಧ್ಯಮ ವಯಸ್ಸಿನ ಮಕ್ಕಳಿಗೆ ಒಂದು ಕ್ರೀಡೆ, ಮಹಿಳೆಯರಿಗೆ ಕ್ರೀಡೆ ಮತ್ತು ಪುರುಷರಿಗೆ ಈ ಕ್ರೀಡೆಯನ್ನು ಏನೇನು ಅಂತೇಳಿ ನಾವು ಇಲ್ಲಿ ನಾವು ಆಮಂತ್ರಣ ಪತ್ರದಲ್ಲಿ ಬರೆದಿದ್ದೇವೆ. ಇನ್ನು ಕೆಲವೇ ದಿವಸ ಇರುವಂಥದ್ದು. ಈಗಾಗಲೇ ಕೆಲಸವನ್ನು ಪ್ರಾರಂಭ ಮಾಡಿದ್ದೇವೆ ಮತ್ತು ಅಚ್ಚುಕಟ್ಟಾಗಿ ಸುಂದರವಾಗಿ ಒಳ್ಳೆಯ ರೀತಿಯಲ್ಲಿ ಮಾಡಬೇಕು ಅಂತ ನಮ್ಮ ಅಭಿಪ್ರಾಯ. ಸುದ್ದಿಗೋಷ್ಠಿಯಲ್ಲಿ ಆಟಿಕೂಟ ಸಮಿತಿ ಅಧ್ಯಕ್ಷ ಪಿಯುಎಲ್ ರೋಡ್ರಿಗಸ್, ಪ್ರಧಾನ ಕಾರ್ಯದರ್ಶಿ ಸುದರ್ಶನ್ ಜೈನ್, ಕೋಶಾಧಿಕಾರಿ ದೇವಪ್ಪ ಕುಲಾಲ್, ಸಂಚಾಲಕರಾದ ಬೇಬಿ ಕುಂದರ್, ಸುದೀಪ್ ಕುಮಾರ್ ಶೆಟ್ಟಿ, ವಿವಿಧ ಸಮಿತಿಯ ಪ್ರಮುಖರಾದ ಪದ್ಮಶೇಖರ್ ಜೈನ್, ರಾಜೀವ್ ಶೆಟ್ಟಿ ಎಡ್ತೂರು, ಸುರೇಶ್ ಜೋರಾ, ಪ್ರಕಾಶ್ ಕುಮಾರ್ ಜೈನ್ ಮೊದಲಾದವರು ಉಪಸ್ಥಿತರಿದ್ದರು. ಸನೀಪ್ ಸಾಲ್ಯನ್, ವಿ4 ನ್ಯೂಸ್, ಬಂಟ್ವಾಳ.